ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು 2ನೇ ಅಧ್ಯಾಯದ ಮೊನ್ನೆ ಮಾಡಿರೋದಂತ ಒಂದು ಶ್ಲೋಕಗಳನ್ನ ರಿವೈಸ್ ಮಾಡ್ಕೊಂಡು ಹೋಗುವ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ದ್ವಿತೀಯೋಧ್ಯಾಯಃ. ದ್ವಿತೀಯೋಧ್ಯಾಯಃ. ಸಂಜಯ ಉವಾಚ. ಸಂಜಯ ಉವಾಚ. तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच मधुसूदन. तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच मधुसूदनः. ಓದ್ಬೋದಲ್ಲ? ನೀವೇ 1 by 1 ಓದ್ತಾ ಬರ್ಬೋದು. ಓದ್ಸಿ ಮಾತಾಜಿ. ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀರಾ? ಅಥ ದ್ವಿತೀಯೋಧ್ಯಾಯ ಅಲ್ಲಿಂದನೇ ಹೇಳ್ಕೊಂಡು ಸಂಜಯ ವಾಚ ಹೇಳಿ. ಕೇಳ್ಸಿಲ್ಲ ಯಾರಂತ. ಭಾರ್ಗವಿ ಮಾತಾಜಿ ಓದಿ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ದ್ವಿತೀಯೋಧ್ಯಾಯಃ. ಸಾಂಖ್ಯಯೋಗಃ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच मधुसूदनः. हरे कृष्ण माताजी. ಹರೇ ಕೃಷ್ಣ. ಧನ್ಯವಾದ. ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ. ಕ್ಲೈಂಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯಪಪದಯತೆ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಅಲ್ಲಿ ನೈತತ್ವಯುಪಪದ್ಯತೆ ಆಯ್ತಾ? ಕ್ಲೈಂಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಕ್ಷುದ್ರಂ ನೈತತ್ವಯುಪಪದ್ಯತೆ. ಕಷ್ಟ ಇಲ್ಲ ನೋಡಿ. ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವರಿಸೂದನ. ಹರೇ ಕೃಷ್ಣ. ದೀಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರುನಾ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭುಕ್ತಂ ವೃಕ್ಷಮಹೀಪಲೋಕೆ. ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ. ಶ್ರೇಯೋ ಭೋಕ್ತಂ ವೈಕ್ಷ್ಯಮಹೀಪಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ. ಕೇಳಿಸ್ತಾ ಇಲ್ಲ. ಅವರು ಅನ್ಮ್ಯೂಟ್ ಆಗ್ಲಿಲ್ಲ. ಆಗಿದ್ದಾರೆ ಬಟ್ ಏನು. ಹರೇ ಕೃಷ್ಣ. ವಾಯ್ಸ್ ಬರ್ತಾ ಇಲ್ಲ. ಮಂಜುಳಾ ಮಾತಾಜಿ. ಮಂಜುಳಾ BN ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತಾಜಿ ನಾನು ಇವಾಗ ಜಾಯಿನ್ ಆದೆ, ನಾನು ಕೇಳಿಸ್ಕೊಂಡೇ ಇಲ್ಲ ಮಾತಾಜಿ ಓದೋದಿಕ್ಕೆ. ಇಲ್ಲ ಇದು ಈಗ ರಿವಿಷನ್ ಆಗ್ತಾ ಉಂಟು. ಮೊನ್ನೆದು ರಿವಿಷನ್ ಅಂದ್ರೆ ಮೊನ್ನೆ ನಾವು ಏನ್ ಮಾಡಿದ್ವಿ 2ನೇ ಅಧ್ಯಾಯದ 8 ಶ್ಲೋಕ ಅದನ್ನ ಓದಿಸಿ ಮುಂದೆ ಹೋಗುವ ಅಂತ. ನಾ ಚೈತದ್ ವಿದ್ಮಃ ಕತರನ್ನೋ ಘರಿಯೋ ಯದ್ವಾ ಜಯೇಮ ಯದಿ ವಾನು ಜಯೇಯುಃ
यानेन हत्वा न जिजीविषामः एव स्थिता प्रमुखे धार्तराष्ट्राः ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಜಿ. ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಧರ್ಮ ಸಮ್ಮೂಢಚೇತಃ ಯಚ್ಚೇಹಸ್ಯಾನಿಷ್ಠಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ರಾಧಿಕಾ ಮಾತಾಜಿನ. ರಾಧಿಕಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಬ್ರನ್ನ ನೋಡಿದೆ ನಾನು, ಕಮಲ್ ಪ್ರಕಾಶ್ ಅಂತ ಒಬ್ರು ಇದ್ರು. ಹರೇ ಹಾ, ಕೃಷ್ಣ. ಕಮಲ್ ಪ್ರಭು ಹರೇ ಕೃಷ್ಣ. ಅವಾಗ ಜಾಯಿನ್ ಆಗ್ತಾ ಇರ್ತಾರೆ ಮಾತಾಜಿ. ಹಾ, ಮೇಲೆ ಗೊತ್ತಾಗಲ್ಲ. ಹೌದೌದು, ಹೌದು. ಅವ್ರು ಬಿಟ್ಟೆ ಹೋದ್ರ? ಅವರು ಅನ್ಮ್ಯೂಟ್ ಆಗಿದ್ರಿ ಇಲ್ಲಿವರೆಗೆ. ಓಕೆ, ಇದ್ದಾರೆ, ಮ್ಯೂಟ್ ಅಲ್ಲಿ ಇದ್ದಾರೆ ಕಮಲ್ ಪ್ರಕಾಶ್. ಓದ್ತೀರಾ? ಆಮೇಲೆ ಇನ್ಯಾರು? ರಾಧಿಕಾ ಆಮೇಲೆ ಗೊತ್ತಾ ಇಲ್ಲ. ರಾಧಿಕಾ ಮಾತಾಜಿ ಹರೇ ಕೃಷ್ಣ. ಅವರು ಅವರು ಫಸ್ಟ್ ಬಂದಿರೋದು, ಹಾಗಾಗಿ ಅವ್ರಿಗೆ ಓದ್ಲಿಕ್ಕೆ ಕಷ್ಟ ಆಗ್ಬೋದು. ಇಬ್ರು ಕೂಡ ಅವರನ್ನ ನೋಡಿದ ಹಾಗಿಲ್ಲ ಇಲ್ಲಿವರೆಗೆ. ಯಾರ ಬೇರೆಯವ್ರಿಗೆ. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. LMNOP ಪಾರ್ವತಮ್ಮ ಮಾತಾಜಿ ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ನಿನ್ನೆ ನಾನು ಇರ್ಲಿಲ್ಲ, ಓದ್ತೀನಿ, ಟ್ರೈ ಮಾಡ್ತೀನಿ ಮಾತಾಜಿ. ಇಲ್ಲಿ 8ಇಂದನ ಮಾತಾಜಿ? ಹೌದು, 8th ಶ್ಲೋಕ. ಓಕೆ ಮಾತಾಜಿ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ ಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಾಂ ವೃದ್ಧಂ ರಾಜ್ಯಂ ಸುರಾಣಾಂ. ಇನ್ನೊಂದಕ್ಕೆ ಸೇರಿಸ್ಬೇಕು. ನಹಿ ಪ್ರಪಶ್ಯಾಮಿ ಮಮಾನುಪದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಓದಿ, ಈಗ ಓದಿ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ರಾಜ್ಯಂ ಸೆಕೆಂಡ್ ಲಾಸ್ಟ್ ಲೈನ್ಗೆ ಸೇರಿಸಿದ್ರೆ ಅದು ಓದ್ಲಿಕ್ಕೆ ಸರಿ ಹೋಗ್ತದೆ. ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಅದೊಂದೇನ ಮಾತಾಜಿ? ಹಾ, ಅದೊಂದು. ಹರೇ ಕೃಷ್ಣ ಮಾತಾಜಿ. ನಹಿ ನೀವು ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಆಯ್ತಾ? ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ಇವತ್ತು. ಶ್ಲೋಕ 9. ಸಂಜಯ ಉವಾಚ ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಾಯೋತ್ಸ್ಯ
न योत्स्य इति गोविन्दम् इति इति गोविन्दम् गोविन्दम् उक्त्वा तूष्णीम् उक्त्वा तूष्णी बभूवः. ಬಭೂವಃ. ಇಲ್ಲಿ ಸಂಜಯ್ ಹೇಳ್ತಾ ಇದ್ದಾರೆ, ಏವಂ ಹೀಗೆ ಉಕ್ತ್ವಾ ಹೇಳಿ, ಋಷಿಕೇಶಂ ಇಂದ್ರಿಯಗಳ ಒಡೆಯನಾದ ಕೃಷ್ಣನಿಗೆ, ಗುಡಾಕೇಶಃ ಅಜ್ಞಾನವನ್ನು ಅಡಗಿಸಲು ಸಮರ್ಥನಾದ ಅರ್ಜುನನು, ಪರಂತಪಃ ಶತ್ರುಗಳನ್ನು ದಂಡಿಸುವ, ನ ಯೋತ್ಸೆ ನಾನು ಯುದ್ಧ ಮಾಡುವುದಿಲ್ಲ, ಇತಿ ಎಂದು ಗೋವಿಂದಂ ಇಂದ್ರಿಯಗಳಿಗೆ ಸುಖ ನೀಡುವವನಾದ ಕೃಷ್ಣನಿಗೆ, ಉಕ್ತ್ವಾ ಹೇಳುತ್ತಾ, ತೂಷ್ಣೀಂ ಮೌನ, ತೂಷ್ಣೀಂ ಅಂದ್ರೆ ಮೌನ, ಬಭುವ ಅಂದ್ರೆ ಆದನು, ಹಾ ಅಂದ್ರೆ ನಿಶ್ಚಯವಾಗಿಯೂ ನಾನು ಯುದ್ಧ ಮಾಡಲ್ಲ ಅಂತೇಳಿ ಮೌನ ತಾಳಿದ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಜಯ ಹೇಳ್ತಾರೆ, ನುಡಿದನು ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು ಅಂತ ಅನುವಾದದಲ್ಲಿ ಕೊಟ್ಟಿದ್ದಾರೆ. ಸಂಜಯ ಉವಾಚ ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಾಯೋತ್ಸು ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಾಯೋತ್ಸ್ಯಾತ್ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಅದ್ವಿಕ್ ಪ್ರಭು ಹರೇ ಕೃಷ್ಣ. ಓದ್ತೀರಾ ಅದ್ವಿಕ್ ಪ್ರಭು? ಹರೇ ಕೃಷ್ಣ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಕಮಲ್ ಪ್ರಕಾಶ್ ಪ್ರಭು ಓದ್ತೀರಾ? ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಕಾಂತಮಣಿ ಓದ್ತೀರಾ? ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಮತ್ತೆ ಓದ್ತೀನಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ರಾಧಾಯನ್ ಮಾತಾಜಿ, ರಾಧಾಯನ್ ಮಾತಾಜಿ ಓದಿ ಮಾತಾಜಿ. ನಾಯೋ ಸಂಜಯ ವಾಚ ಏವಮುಕ್ತ್ವಾ ಹೃಷೀಕೇಶಂ ಗೂಢಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ನಾಯೋಜ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ. ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಏವಮುಕ್ತ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗ್ಲಾ?
ನೆಕ್ಸ್ಟ್ ಓದ್ಸಿ. ಪರಮಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ ನಾಯೋಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಗೀತಾಮೋಹನ್ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಗೀತಾಮೋಹನ್ ಮಾತಾಜಿ. ನಾನೇ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ ನ ಯೋಚ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಪದ್ಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ ನ ಯೋಚ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದ. ರಾಧಿಕಾ ಮಾತಾಜಿ. ಹರೇ ಕೃಷ್ಣ. ರಾಧಿಕಾ ಮಾತಾಜಿ. ಮೋದಿ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ. ರತ್ನಮ್ಮ ಮಾತಾಜಿ. ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ ನ ಯೋಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಶೇಷಣ್ಣ ಪ್ರಭು. ಹರೇ ಕೃಷ್ಣ. ಶೇಷಣ್ಣ ಪ್ರಭು. ಹರೇ ಕೃಷ್ಣ. ಶಿವಶಂಕರ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗೂಢಕೇಶ ಪರಂತಪಃ ಗುಡಾಕೇಶ ಆಗ್ಬೇಕಲ್ಲಿ, ಗೂಢ ಅಲ್ಲ, ಗುಡಾಕೇಶ. ಗುಡಕೇಶ ಪರಂತಪಃ ನ ಯುಚ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗುವ. ಶ್ಲೋಕ 10. ತಮುವಾಚ. ಋಷಿಕೇಶಃ ಪ್ರಹಸನ್ನಿವ ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರು ಭಯೋರ್मध्ये ವಿಷೀದಂತಂ ಇದಂ ವಚಃ ಸೇನಯೋರ್ಭಯೋರ್मध्ये ವಿಷೀದಂತಮಿದಂ ವಚಃ ಸೇನಯೋರುಭಯೋರ್मध्ये ವಿಷೀದಂತಮಿದಂ ವಚಃ ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್मध्ये ವಿಷೀದಂತಮಿದಂ ವಚಃ ಇಲ್ಲಿ ತಮ್ ಅಂತ ಹೇಳಿದ್ರೆ ಅವನಿಗೆ, ಉವಾಚ ಅಂದ್ರೆ ಹೇಳಿದನು, ಋಷಿಕೇಶ ಇಂದ್ರಿಯಗಳ ಒಡೆಯನಾದ ಕೃಷ್ಣನು, ಪ್ರಹಸನ್ ನಗುತ್ತಾ, ಇವ ಹಾಗೆ, ಭರತ ಕುಲದವನಾದ ಧೃತರಾಷ್ಟ್ರನೇ ಅಂತೇಳಿ, ಸೇನೆಯೋಹೋ ಸೈನ್ಯಗಳ, ಉಭಯೋಹೋ ಎರಡು ಪಕ್ಷಗಳ, ಮಧ್ಯೆ ನಡುವೆ, ವಿಷೀದಂತಂ ವಿಷಾದಿಸುತ್ತಿರುವವನಿಗೆ, ಇದಂ ಈ ಮುಂದಿನ, ವಚಃ ಮಾತುಗಳನ್ನು ಹೇಳಿದನು ಅಂತ ಹೇಳ್ಕೊಂಡು ಇಲ್ಲಿ ಸಂಜಯ ಧೃತರಾಷ್ಟ್ರನ ಹತ್ರ ಹೇಳ್ತಾ ಇರುವಂತದ್ದು. ತಮುವಾಚ ಅಂದ್ರೆ ಯಾರು ಮಾತಾಜಿ? ತಮುವಾಚ ಅಂತ ಹೇಳಿದ್ರೆ ತಮ್ ಅಂದ್ರೆ ಅವನಿಗೆ ಹೇಳಿದ. ಅಂದ್ರೆ ಇಲ್ಲಿ ಈಗ ಏನು ಇದು ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ ಅಂತ ಅಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದಾನೆ. ನಾವೀಗ ಹಿಂದಿನ ಶ್ಲೋಕ ಸಂಜಯ ವಾಚ ಅಂತ ನಾವು ನೋಡಿದ್ವಿ ಅಲ್ವಾ. ಸಂಜಯ ವಾಚ ಅಂದ್ರೆ ಸಂಜಯ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರನ್ಗೆ ಹೇಳ್ತಾ ಇದ್ದಾನೆ. ಅವನಿಗೆ, ತಮ್ಮ ಅಂತ ಹೇಳಿದ್ರೆ ಅವನಿಗೆ ಅಂತ ಅರ್ಥ. ಅವನಿಗೆ ಹೇಳಿದ ಅಂತ ಹೇಳ್ಕೊಂಡ ಅಂದ್ರೆ ಹಿಂದಿನ ಶ್ಲೋಕ ಆದ್ಮೇಲೆ ಈ ಶ್ಲೋಕ ಕಂಟಿನ್ಯೂಯೇಷನ್. ಅವನಿಗೆ ಹೇಳ್ತಾ ಇದ್ದಾನೆ, ಋಷಿಕಗಳ ಒಡೆಯನಾದ ಕೃಷ್ಣನಿಗೆ ನಗುತ್ತಾ ಅಂದ್ರೆ ಇವನು
ಅಲ್ಲಿ ಅರ್ಜುನ ಹೇಳಿದ್ದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾನ ಅಂತೇಳಿ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು. ಭರತ ವಂಶಜನಾದ ಧೃತರಾಷ್ಟ್ರನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು ಅಂತ ಸಂಜಯ ಧೃತರಾಷ್ಟ್ರನ್ಗೆ ಹೇಳ್ತಾ ಇರೋದಿಲ್ಲಿ. ಆಯ್ತಾ? ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ. ತಮೋವಾಚ ಋಷಿಕೇಶಃ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುರ್ಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಶೋಭಾ ಮಾತಾಜಿ ಹರೇ ಕೃಷ್ಣ. ಓದಿ ಮಾತಾಜಿ. ಶೋಭಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಯಾರು ಓದ್ಲಾ ಮಾತಾಜಿ? ಓದಿ. ಓಕೆ ಮಾತಾಜಿ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಹರೇ ಕೃಷ್ಣ. ಓದಿ ಮಾತಾಜಿ. ಶ್ವೇತಾ ಮಾತಾಜಿ ಹರೇ ಕೃಷ್ಣ. ಓದ್ತೀರಾ ಮಾತಾಜಿ? ಹರೇ ಶೋಭಾ ಕೂಡ ಕೃಷ್ಣ. ಇಬ್ರು ಇದ್ದಾರೆ. ಶೋಭಾ ಭಟ್ ಒಬ್ರು ಇದ್ದಾರೆ. ಶ್ವೇತಾ ಮಾತಾಜಿ ಓದಿ ಮಾತಾಜಿ. ಶ್ವೇತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾನು ಓದ್ಲಾ? ಶ್ವೇತಾ ಪಿಜಿ ಮಾತಾಜಿ ಓದ್ಲಾ? ಓದಿ ಮಾತಾಜಿ ಓದಿ. ಹರೇ ಕೃಷ್ಣ. ತಮೋವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷದಂತಮಿದಂ ವಚಃ. ವಿಷೀದಂತಮಿದಂ ವಚಃ. ವಿಷೀದಂತಂ ಅಲ್ಲಿ ವಿಷೀದಂತಮಿದಂ ವಚಃ. ವಿಷೀದಂತಮಿದಂ ವಚಃ. ವಿಷೀದಂತಮಿದಂ ವಚಃ. ಶೋಭಾ ಭಟ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ತಮೋವಾಚ ಹೃಷಿಕೇಶಃ ಪ್ರಸನ್ನಿ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಶ್ರೀಕಾಂತ್ ಪ್ರಭು. ಹರೇ ಕೃಷ್ಣ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಶ್ವೇತಾ ಪಿಜಿ ಹರೇ ಕೃಷ್ಣ. ಮಾತಾಜಿ ನಾನು ಓದ್ದೆ ಮಾತಾಜಿ. ಮಾತಾಜಿ ಟ್ರಾವೆಲ್ ಮಾಡ್ತಾ ಇದೀವಿ ಮಾತಾಜಿ, ಕೇಳಿಸ್ಕೊಡ್ತೀನಿ. ಓಕೆ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ತಮೋವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರ್ಭಯೋರ್ಮಧ್ಯೆ ವಿಷದಂತಿಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ತಮೋವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರ್ಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಾಕ್ಷಾಯಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ತಮುವಾಚ ಋಷಿಕೇಶಃ ಪ್ರಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ ರೌಂಡ್ ಆಯ್ತೆಲ್ಲ? ಆಯ್ತು. ಓಕೆ, ನಾನು ಅಟೆಂಡೆನ್ಸ್ ಲಿಂಕ್ ಕಳಿಸ್ತಾ ಇದ್ದೇನೆ. ಒಂದ್ ನಿಮಿಷ. ಓಕೆ. ಹರೇ ಕೃಷ್ಣ.
ಮುಂದೆ ಹೋಗುವ. ಶ್ಲೋಕ 11. ಈಗ ಭಗವಾನ್ ಹೇಳ್ತಾ ಇದ್ದಾರೆ, ಭಗವಂತ. ಶ್ರೀ ಭಗವಾನ್ ಉವಾಚ. ಶ್ರೀ ಭಗವಾನುವಾಚ ಅಶೋಚ್ವಾ ಅಶೋಚ್ವಾ ನನ್ವಶೋಚಸ್ತ್ವಂ ನನ್ವಶೋಚಸ್ವಂ ಇದನ್ನ ಡ್ರಾ ಹೇಳ್ದು ಆ ಡ್ರಾನ ಕಸ್ಬಿಗೆ ಹಾಕ್ಬಿಡು ಇಲ್ಲೇ ಒಳಗೆ. ಶ್ರೀ ಭಗವಾನ್ ಉವಾಚ ಶ್ರೀ ಭಗವಾನುವಾಚ ಅಶೋಚ್ಯಾನ್ ಅಶೋಕ್ಯಾನ್ ಅಶೋಚ್ಯಾನ್ ಅಶೋಚ್ಯ ಅನ್ವಶೋಚಃ ಅನ್ಯಶೋಚಃ ಅನ್ಯಶೋಚಃ ತ್ವಂ ಸ್ವಂ ಅಶೋಚ್ವಾನ್ ಅನ್ವಶೋಚಸ್ತ್ವಂ ಅಶೋಚ್ಯಾನನ್ವಶೋಚಸ್ವಂ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಅಶೋಚ್ಯಾನನ್ವಶೋಚಸ್ವಂ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಅಶೋಚ್ಯಾನನ್ವಶೋಚಸ್ವಂ ಪ್ರಜ್ಞಾವಾದಾನ್ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಶೋಚಾನನ್ವಶೋಚಸ್ತ್ವಂ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಆಗತಾಸೂಂಶ್ಚ ಆಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ ಗತಾಸೂನ್ ಆಗತಾಸೂಂಶ್ಚ ನ ಅನುಶೋಚಂತಿ ಪಂಡಿತಾಃ. ಇಲ್ಲಿ ಭಗವಾನ್ ವಾಚ, ಭಗವಂತ ದೇವೋತ್ತಮ ಪರಮಪುರುಷ ಹೇಳ್ತಾರೆ, ಅಶೋಚ್ವಾನ್ ಅಂದ್ರೆ ದುಃಖಿಸ್ಲಿಕ್ಕೆ ಅರ್ಹವಲ್ಲವಾದುದನ್ನು ಕುರಿತು, ಅನ್ವಶೋಚಃ ದುಃಖಿಸುತ್ತಿರುವೆ, ತ್ವಂ ನೀನು, ಪ್ರಜ್ಞಾವಾದಾನ್ ವಿದ್ವದ್ ವಚನಗಳನ್ನು, ಚ ಕೂಡ, ಭಾಷಸೆ ಆಡುತ್ತಿದ್ದೀಯೇ, ಗತ ಅಂದ್ರೆ ಗತಿಸಿದ, ಅಸೂನ್ ಜೀವಿಗಳಿಗಾಗಿ, ಆಗತ ಗತಿಸಿರದ, ಅಸೂನ್ ಜೀವಿಗಳಿಗಾಗಿ, ಚ ಕೂಡ, ನ ಅನುಶೋಚತಿ ನ ಅನುಶೋಚಂತಿ ಅಂದ್ರೆ ವಿಷಾದಿಸುವುದಿಲ್ಲ, ಪಂಡಿತಃ ವಿದ್ವಾಂಸರು ಅಂತ ಹೇಳಿದ್ರೆ ದೇವೋತ್ತಮ ಪರಮಪುರುಷ ಹೀಗೆ ಹೇಳ್ತಾರೆ, ನೀನು ವಿದ್ವಾಂಸರಂತೆ ಮಾತುಗಳನ್ನ ಆಡ್ತಿದ್ಯಾ, ಆದ್ರೆ ಶೋಕಕ್ಕೆ ಯೋಗ್ಯವಲ್ಲದವರನ್ನ ಕುರಿತು ಶೋಕಿಸ್ತಿದ್ಯಾ. ಪಂಡಿತರು ಸತ್ತವರಿಗಾಗಿ ಆಗ್ಲಿ ಬದುಕಿರುವವರಿಗಾಗ್ಲಿ ದುಃಖ ಪಡುವುದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಹರೇ ಕೃಷ್ಣ. ಓದಿಸ್ಬೋದು. ಹರೇ ಕೃಷ್ಣ. ಮಾತಾಜಿ ಲಾಸ್ಟ್ ಇಂದ ಓದಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಓಕೆ ಓಕೆ ಓಕೆ. ರಜಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ರೀ ಭಗವಾನುವಾಚ
अशोच्यानन्वशोचस्त्वं प्रज्ञावादांश्च भाषसे गतासून गतां शुच्वा नानु गतासून गतासूंश्च गतासून गतां शुच्वा नानु शोचन्ति पंडितः। हरे कृष्ण माताजी। हरे कृष्ण। उमादेवी माताजी हरे कृष्ण ಓದಿ ಮಾತಾಜಿ ಹರೇ ಕೃಷ್ಣ ಉಮಾದೇವಿ ಮಾತಾಜಿ ಎಲ್ಲೋದ್ರು? ಉಮಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಕೂಗಿದ್ರ ಮಾತಾಜಿ? ಹೌದು ಹೌದು ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚಾನನ್ಮಶೋಚಸ್ತ್ವಂ ಪ್ರಜ್ಞವಾದಾಂಶ ಭಾಸಸೆ ಗತಾಸೂನ ಗತಾಶೂಂಶ ನಾನು ಶೋಚಂತಿ ಪಂಡಿತಃ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಪಿಜಿ ಮಾತಾಜಿ ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚಾನನ್ಯಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೌಚಂಚಿ ಪಂಡಿತಃ. ಶ್ರೀಕಾಂತ್ ಪ್ರಭು ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭು ಓದಿ. ಶ್ರೀಕಾಂತ್ ಪ್ರಭುಜಿ. ಕೃಷ್ಣ. ಶ್ರೀ ಭಗವಾನ್ ಉವಾಚ ಅಶೋಚಾನ್ಯನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಹರೇ ಕೃಷ್ಣ ಓದಿ ಮಾತಾಜಿ. ಶ್ವೇತಾ ಮಾತಾಜಿ. ಶ್ವೇತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ವೇತಾ ಮಾತಾಜಿ. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತಾ ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿವಶಂಕರ್ ಪ್ರಭು ಹರೇ ಕೃಷ್ಣ. ಶಿವಶಂಕರ್ ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚ್ಯ ನನ್ವಶೋಚತ್ವಂ ಪ್ರಜ್ಞಾವಾದಂಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಃ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದ್ತೀರಾ? ಒಬ್ರು ಓದ್ಲಿಲ್ವಾ? ಶ್ವೇತಾ ಮಾತಾಜಿ. ಶ್ವೇತಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಮಾತಾಜಿ ಟ್ರಾವೆಲ್ ಮಾಡ್ತಾ ಇದೀವಿ ಮಾತಾಜಿ. ಓದಕ್ ಡಿಸ್ಟರ್ಬ್ ಆಗ್ತಾ ಇದೆ. ಓಕೆ ಓಕೆ ಮುಂದೆ ಹೋಗುವನ ಓದ್ಲಿಕ್ಕೆ ಉಂಟು. ರತ್ನಮ್ಮ ಮಾತಾಜಿ ಹರೇ ಕೃಷ್ಣ. ರತ್ನಮ್ಮ ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ವಾಚ ಅಶೋಚ್ಯಾನನ್ವಶೋಚತ್ವಂ ಪ್ರಜ್ಞಾವಾದಂಚ ಅಶೋಚ್ಯಾನನ್ವಶೋಚಸ್ತ್ವಂ ಅಶೋಚ್ಯನನ್ವಶೋಚಸ್ತ್ವಂ ಪ್ರಜ್ಞಾವಾದಂಚ ಭಾಸಸೆ ಗತಾಸೂನ ಅಲ್ಲಿ ಗತಾಸೂಂಶ್ಚ ಪ್ರಜ್ಞಾ ಇದೆ. ಪ್ರಜ್ಞಾವಾದಾಶ್ಚ ಭಾಷಸೆ. ಪ್ರಜ್ಞಾವಾದ ಕರೆಕ್ಟ್ ಮಾತಾಜಿ. ಪ್ರಜ್ಞಾವಾದಂಚ ಭಾಸಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಃ. ಹರೇ ಕೃಷ್ಣ. ಮಾತಾಜಿ ನೆಕ್ಸ್ಟ್ ಹೋಗೋಣ. ಓದ್ಲ ಮಾತಾಜಿ. ಹಾ ಓದಿ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಶ್ರೀ ಭಗವಾನ್ ವಾಚ ಅಶೋಚ್ಯಾನನ್ವಶೋಚಸ್ತ್ವಂ
ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಃ. ಬಿಟ್ಟಾಗೋದ್ರು ಮಾತಾಜಿ ಅವರು. ಓಕೆ, ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅವರಿಗೆ. ಮುಂದೆ ಹೋಗುವ. ಶ್ಲೋಕ 12. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇಲ್ಲಿ ನತ್ವೇವಾಹಂ ಅಂದ್ರೆ ನ ಎಂದಿಗೂ ಇಲ್ಲ, ತು ಆದರೆ, ಏವ ಖಂಡಿತವಾಗಿಯೂ, ಅಹಂ ನಾನು, ಜಾತು ಯಾವ ಕಾಲದಲ್ಲಿಯೂ, ನ ಇಲ್ಲ, ಆಸಂ ಅಸ್ತಿತ್ವದಲ್ಲಿದ್ದೆನು, ನ ಇಲ್ಲ, ತ್ವಂ ನೀನು, ನ ಇಲ್ಲ, ಇಮೆ ಈ ಎಲ್ಲವೂ, ಜನ ಆದಿಪಾಹ ರಾಜರು, ನ ಎಂದಿಗೂ ಇಲ್ಲ, ಚ ಕೂಡ, ಏವ ಖಂಡಿತವಾಗಿಯೂ, ನ ಇಲ್ಲ, ಭವಿಷ್ಯಾಮಹ ಅಸ್ತಿತ್ವದಲ್ಲಿರುವೆವು, ಸರ್ವೇ ವಯಂ ನಾವೆಲ್ಲರೂ, ಅಥ ಪರಂ ಇನ್ನು ಮುಂದೆ ಅಂದ್ರೆ ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನತ್ವೇವಾಹಂ ಅಂದ್ರೆ ನಾನು ಇಲ್ಲ ಅಂತ ಹೇಳುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದು ಇಲ್ಲವೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಕೃಷ್ಣ ಓದಿಸ್ಬೋದು. ರಾಧಾ ಏನ್ ಮಾತಾಜಿ. ಹರೇ ಕೃಷ್ಣ ಓದಿ ಮಾತಾಜಿ. ರಾಧಾ ಏನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾರಿ. ನತ್ವೇವಾಹಂ ಜಾತು ನಾಸಂ ನತ್ವಾ ನೇಮೇ ಜನಾಧಿಪಃ ನ ಚೈವಂ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅಲ್ಲಿ ಮತಃ ಅದು ಸರ್ವೇ ವಯಮತಃ ಪರಂ ಅಂತ ಹೇಳ್ಬೇಕಂದ್ರೆ ಕೂಡ್ಲೆ ನಾವು ಪರಮನ್ನ ಅಲ್ಲಿ ಹೇಳ್ಬೇಕು. ಸರ್ಗ ಮಧ್ಯದಲ್ಲಿ ಹೇಳಿಕ್ಕಿಲ್ಲ. ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನ ಚೈವ ನ ಭವಿಷ್ಯಾಮಃ ನ ಸರ್ವೇ ವಯಮತಃ ಪರಂ. ಪ್ರಿಯಾಂಶು ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ ಮಾತಾಜಿ. ನಮ್ಮ ಮಾತಾಜಿ ಹರೇ ಕೃಷ್ಣ. ಓದಿ ಮಾತಾಜಿ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ಕೊಡಿ ಮಾತಾಜಿ, ಇರ್ಲಿಲ್ಲ. ನತ್ವೇವಾಹಂ ಜಾತು ನಾಸಂ. ಹೇಳಿ. ನತ್ವೇವಾಹಂ ಕೇಳಿಸ್ತಿಲ್ಲ ಜಾತು ನಾಸಂ ಮಾತಾಜಿ. ನತ್ವಂ ನೇಮೇ ಜನಾಧಿಪಾಃ. ಹರೇ ಕೃಷ್ಣ. ಅಲ್ವಾ? ನತ್ವೇವಾಹಂ ಜಾತು ನಾಸಂ ನತ್ವೇವಾಹಂ ನತ್ವೇಹಂ ಜಾತು ಅಲ್ಲ ನಾಸಂ ನತ್ವೇವಾಹಂ ಮಾತಾಜಿ ನೀವು ನಿಮ್ದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಇದು ಕಡಿಮೆ ಇದೆ. ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇನ್ನೊಂದ್ಸಲ ಓದಿ. ನೆಟ್ವರ್ಕ್ ಸರಿ ಇಲ್ಲ ನಿಮ್ದು, ಕೇಳಿಸ್ತಾ ಇಲ್ಲ. ಅರ್ಧ ಬರೋದೇ ಇಲ್ಲ ಮಾತಾಜಿ. ಹೌದು. ಎಲ್ಲ ಮಾತಾಜಿ ಇನ್ನೊಂದ್ಸಲ ಓದ್ತೀರಾ? ರತ್ನಮ್ಮ ಪ್ರಾಬ್ಲಮ್ ಮಾತಾಜಿ ಆಗ್ತಾ ಇನ್ನೊಂದ್ಸಲ. ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬೇರೆ ಡೈರೆಕ್ಷನ್ ಅಲ್ಲಿ ಕುತ್ಕೊಂಡು ಓದ್ಲಿಕ್ಕೆ ನೋಡಿ. ಜಾತು ನಾಸಂ ಪದ್ಮಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾವಾಗ್ಲೇ ಆಯ್ತು. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರಮಮಂಗಳ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮಂಜುಳಾ ಬಿಎನ್ ಮಾತಾಜಿ ಹರೇ ಕೃಷ್ಣ. ನತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೌಡ ಪ್ರಭು. ಪಾರ್ವತಮ್ಮ ಓದಿದ್ರಾ? ಇಲ್ಲ ಮಾತಾಜಿ, ನಾವು ಓದೇ ಇಲ್ಲ ಮಾತಾಜಿ. ಪಾರ್ವತಮ್ಮ ಯಾರು? ನಾನು ಓದ್ತೀನಿ ಮಾತಾಜಿ. ಪಾರ್ವತಮ್ಮನಿಗೆ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ ಮಾತಾಜಿ. ಆಯ್ತಾ ಮಾತಾಜಿ? ಅನ್ಮ್ಯೂಟ್ ಅಲ್ಲಿ ಇರಿ, ನನಗೆ ಕೆಳಗಡೆಯಿಂದ ಬರ್ತಾ ಇದ್ದೀನಲ್ಲ. ನೀವು ಅನ್ಮ್ಯೂಟ್ ಅಲ್ಲಿ ಇದ್ರೆ ಗೊತ್ತೇ ಆಗಲ್ಲ ನನಗೆ. ಹೌದು ಹೌದು ಹೌದು, ಅವ್ರು ಅನ್ಮ್ಯೂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಹಾಗಾಗಿ ಕೆಳಗಡೆ ಕಾಣುದಿಲ್ಲ, ಹಾಗಾಗಿ ಹೆಸರು ಬಿಟ್ಟು ಹೋಗ್ತದೆ ನಿಮ್ಗೆ. ನೀವು ಮ್ಯೂಟ್ ಅಲ್ಲಿ ಇಟ್ಕೊಂಡು ಹೇಳಿದ್ರೆ ಅವರಿಗೆ ಕರೆಕ್ಟ್ ಕಾಣ್ತದೆ. ಲಿಂಗನಗೌಡ ಯಾರಿಗೆ ಹೇಳಿದ್ರಿ ನೀವು? ಹರೇ ಕೃಷ್ಣ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದ್ತೀರಾ? ಹಾ ಮಾತಾಜಿ, ಕೇಳಿಸ್ತಿದೆ ಮಾತಾಜಿ. ಓದಿ ಪ್ರಭುಜಿ. ಲೋಕ 12. ನತ್ವೇವಾಹಂ ಜಾತು ನಾಸಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಮುಂದೆ ಹೋಗುವ. ದೇಹಿನೋಸ್ಮಿನ್ ಯಥಾ ದೇಹೇ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಇಲ್ಲಿ ದೇಹಿನೋಸ್ಮಿನ್ ಅಂದ್ರೆ ದೇಹಿನಃ ಅಸ್ಮಿನ್ ಅಂತೇಳಿ, ದೇಹಿನಃ ಅಂತ ಹೇಳಿದ್ರೆ ದೇಹಿಗಳ ಅಂದ್ರೆ ಜೀವಿಗಳು ಅಂತ, ಅಸ್ಮಿನ್ ಈ ಯಥಾ ಹೇಗೋ, ದೇಹೇ ಶರೀರದಲ್ಲಿ. ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಕೌಮಾರ್ಯ, ಯೌವನಂ ಯೌವನ, ಜರ ಮುಪ್ಪು, ತಥಾ ಅದರಂತೆಯೇ, ದೇಹಾಂತರ ಶರೀರಾಂತರ, ಪ್ರಾಪ್ತಿ ಅಂದ್ರೆ ಹೊಂದುವಿಕೆಯು,
ಧೀರಃ ಧೀರನಾದವನು ತತ್ರ ಆಗ ನ ಮುಹ್ಯತಿ ಭ್ರಾಂತಿಗೊಳ್ಳುವುದಿಲ್ಲ. ಇಲ್ಲಿ ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಅರ್ಥ. ದೇಹಿನೋಸ್ಮಿನ್ ಯಥಾ ದೇಹೇ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ. ಓದಿಸಿ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ, ಎಲ್ಲವೂ ಮ್ಯೂಟ್ ಮಾಡಿ. ಲಲಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಓದ್ತೀನಿ, ನೀವು ಕರೀತಾನೆ ಇಲ್ಲ ನನ್ನ. ಫಸ್ಟ್ ಟೈಮ್ ಅವರಿಗೆ ಈಗ ಸಿಗ್ತಾ ಇರೋದು ಚಾನ್ಸ್. ಓಕೆ, ಆಗ್ಲೇನೆ ಇಲ್ಲ ಇಲ್ಲ ಕರೀಲಿಲ್ಲ ಮಾತಾಜಿ. ಓದಿ ಮಾತಾಜಿ, ಲಲಿತಾ ಮಾತಾಜಿ ಓದಿ. ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಮಲತಾ ಮಾತಾಜಿ. ಹರೇ ಕೃಷ್ಣ. ಹೇಮಲತಾ ಮಾತಾಜಿ ಮ್ಯೂಟ್ ಮಾಡಿ. ಇಲ್ಲ ಮಾತಾಜಿ, ಬೇರೆಯವ್ರಿಗೆ ಚಾನ್ಸ್ ಕೊಡಿ. ಗೀತಾ ಮೋಹನ್ ಮಾತಾಜಿ. ಗೀತಾ ಮೋಹನ್ ಮಾತಾಜಿ. ದೀಪಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೇಹಿನೋಸ್ಮಿ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ದೀಪಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ದಾಕ್ಷಾಯಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದನ ಮಾತಾಜಿ. ಹರೇ ಕೃಷ್ಣ.
देहिनोऽस्मिन् यथा देहे कौमारं यौवनं जरा तथा देहान्तरप्राप्तिः धीरस्तत्र न मुह्यति. ಕಮಲ್ ಪ್ರಕಾಶ್ ಪ್ರಭು ಓದ್ತೀರಾ? ಭಾವಗವಿ ಮಾತಾಜಿಗೆ ಚಾನ್ಸ್ ಕೊಡಿ. ಭಾವಗವಿ ಮಾತಾಜಿ ಓದ್ಲೇ ಇಲ್ಲಂತೆ. ಭಾವಗವಿ ಮಾತಾಜಿ ಎಲ್ರನ್ನೂ ಓದಿಸ್ತಾ ಇದ್ದೀನಿ, ಆಲ್ಫಾಬೆಟ್ ಪ್ರಕಾರ ಎಲ್ರನ್ನೂ ಓದಿಸ್ತಾ ಇದ್ದೀನಿ. ಚಾನ್ಸ್ ಸಿಗ್ಲಿಲ್ಲ ಮಾತಾಜಿ. ಮಾತಾಜಿ ಕಮಲ್ ಪ್ರಕಾಶ್ ಮಾತಾಜಿನ ಪ್ರಭುನ? ಹರೇ ಕೃಷ್ಣ. ಮಾತಾಜಿ ಕಮಲ ಪ್ರಕಾಶ್ ಓದಿ ಓದಿ. ಓದ್ತೀರಾ ಕಮಲ್ ಪ್ರಕಾಶ್? ಮಾತಾಜಿ ಓದಿ ಓದಿ. ದೇಹಿನೋಸ್ಮಿನ್ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತ ಪ್ರಾಪ್ತ್ಯಂ तथा देहान्तरप्राप्तिः धीरस्तत्र न मुह्यति. ಧೀರಸ್ತತ್ರ ನ ಮುಹ್ಯತೆ. ಅಲ್ಲಿ ಪ್ರಾಪ್ತಿ ಅಲ್ಲ, ಪ್ರಾಪ್ತಿಹಿ ಅಲ್ವಾ ಅಲ್ಲಿ ಇರೋದು. ತಥಾ ದೇಹಾಂತರ ಪ್ರಾಪ್ತಿಹಿ ಧೀರಸ್ತತ್ರ ನ ಮುಹ್ಯತಿ. ಓಕೆ, ಆಯ್ತು ಮಾತಾಜಿ. 8 ಜನ. ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗುವ. ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ದುಃಖದಾಹ ಆಗಮ ಅಪಾಯಿನಃ ಅನಿತ್ಯಾಃ ತಾನ್ ತಿತಿಕ್ಷಸ್ವ ಭಾರತ. ಇಲ್ಲಿ ಮಾತ್ರ ಸ್ಪರ್ಶ ಅಂತ ಹೇಳಿದ್ರೆ ಇಂದ್ರಿಯದ ಅನುಭವಗಳು ಅಂತ ಹೇಳ್ಕೊಂಡು, ತು ಅಂದ್ರೆ ಕೇವಲ, ಕೌಂತೆಯ ಕುಂತಿಪುತ್ರನೇ, ಶೀತಃ ಚಳಿಗಾಲ, ಉಷ್ಣ ಬೇಸಿಗೆ ಕಾಲ, ಸುಖ ಸುಖ ದುಃಖ ವ್ಯಥೆಗಳನ್ನು, ದಾಹ ಕೊಡುವಂತವು, ಆಗಮ ತೋರುವಂತವು, ಅಪಾಯಿನಃ ಮರೆಯಾಗುವಂತಹವು, ಅನಿತ್ಯಾಹ ಅಶಾಶ್ವತವಾದವು, ತಾನ್ ಅವೆಲ್ಲವನ್ನು ತಿತಿಕ್ಷಸ್ವ ಸಹಿಸಿಕೊಳ್ಳಲು ಪ್ರಯತ್ನಿಸು. ಭರತ ಕುಲದವನೇ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೆ ಒಳಗಾಗದೆ ಸಹಿಸುವುದನ್ನು ಕಲಿಯಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಆಗಮಾಪಾಯಿನೋ ನಿತ್ಯಾಃ ಆಗಮಾಪಾಯಿನೋ ನಿತ್ಯಾಃ ಸಾಂಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಶೀತೋಷ್ಣ ಸುಖ ದುಃಖದಾಹ. ಆಗಮಾಪಾಯಿನೋ ನಿತ್ಯಾಃ ಆಗಮಾಪಾಯಿನೋ ನಿತ್ಯಾಃ ಸಾಂಸ್ಥಿತಿಕ್ಷಸ್ವ ಭಾರತ. ಸಾಂಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಆಗಮಾಪಾಯಿನೋ ನಿತ್ಯಾಃ ತಾಂಸ್ಥಿತಿಕ್ಷಸ್ವ ಭಾರತ. ಆಗಮಾಪಾಯಿನೋ ನಿತ್ಯಃ ತಾಂಸ್ಥಿತಿಕ್ಷ್ಣಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಆಗಮಾಪಾಯಿನೋ ನಿತ್ಯಾಃ ತಾಂಸ್ಥಿತಿಕ್ಷಸ್ವ ಭಾರತ.
ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತೀಕ್ಷ್ಣ ಸ್ವಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತೀಕ್ಷ್ಣ ಸ್ವಭಾರತ. ಕೃಷ್ಣ ಓದಿಸಿ ಮಾತಾಜಿ. ಭಾರ್ಗವಿ ಮಾತಾಜಿ ಓದಿ. ಹರೇ ಕೃಷ್ಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಃ ತಾಂಸ್ತಿ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದ್ವಿಕ್ ಪ್ರಭು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ ಓದ್ತೀರಾ? ವನಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಂ ತಾಂಸ್ತಿ ಆಗಮಾಪಾಯಿನೋ ನಿತ್ಯಾಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಇಲ್ಲ ಉಮಾದೇವಿ ಮಾತಾಜಿ, ನಾಳೆ ಓದ್ತೇನೆ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸುಬ್ರಹ್ಮಣಿ ಅಂತ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಓದ್ತೀರಾ? ಸುಬ್ರಹ್ಮಣಿ. ಎಲ್ಲರೂ ಅವಕಾಶ ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಓದಿ, ತೊಂದ್ರೆ ಇಲ್ಲ. ಸ್ವಲ್ಪ ತಪ್ಪಾದ್ರೆ ಕೂಡ ತೊಂದ್ರೆ ಇಲ್ಲ, ಓದಿ ಎಲ್ಲರೂ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭು. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭು. ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಶ್ರೀಕಾಂತ್ ಓದ್ತಾ ಇದ್ದೀನಿ. ಓದಿ ಪ್ರಭು. ಹರೇ ಕೃಷ್ಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ. ತಿತಿಕ್ಷಸ್ವ ಭಾರತ. ಭಾರತ ತಾನ್ ತಿತಿಕ್ಷಸ್ವ ಭಾರತ. ತಾಂ ಸ್ಥಿತಿಕ್ಷಸ್ವ ಭಾರತ. ತಾನ್ ತಿತಿಕ್ಷಸ್ವ. ತಾನ್ ತಿತಿಕ್ಷತ್ವ. ತಾನ್ ಬರುತ್ತಾ ಮಾತಾಜಿ? ಅಲ್ಲಿ ಅಲ್ಲ, ನಾವು ಬಿಡಿಸಿ ಹೇಳೋದು, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ ನಾನು. ತಾನ್ ತಿತಿಕ್ಷಸ್ವ ಅಂತ ಬರ್ತದೆ. ತಾನ್ ಸ್ಥಿತಿಕ್ಷಸ್ವ. ತಿತಿಕ್ಷವ ಅಂತ ಹೇಳಿದ್ರೆ ತಡ್ಕೊಳ್ಳೋದು ಅಂತ, ತಿತಿಕ್ಷವ ಅಂತ ಹೇಳ್ತಾರೆ. ಹಾಗೆ ತಾನ್ ತಿತಿಕ್ಷಸ್ವ ಅಂತ ಹೇಳ್ತಾರೆ. ತಾನ್ ಸ್ಥಿತಿಕ್ಷಸ್ವ ಭಾರತ. ಧನ್ಯವಾದ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತಿತಿಕ್ಷಸ್ವ ಭಾರತ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. 8 ಜನ ಆಯ್ತು. ಹರೇ ಕೃಷ್ಣ. ಮುಂದೆ ಹೋಗುವ. ಶ್ಲೋಕ 15. ಯಂ ಹೀನ ವ್ಯತಯಂತ್ಯೇತೆ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಇಲ್ಲಿ ಯಂ ಅಂದ್ರೆ ಯಾವ, ಹಿ ಖಂಡಿತವಾಗಿಯೂ, ನ ವ್ಯತಯಂತಿ ದುಃಖ ಪಡಿಸುವುದಿಲ್ಲವೋ, ಏತೆ ಇವೆಲ್ಲವೂ, ಪುರುಷಂ ವ್ಯಕ್ತಿಯನ್ನು, ಪುರುಷ ಋಷಭ ಇಲ್ಲಿ ಪುರುಷರ್ಷಭ ಅಂತ ಇದೆ ಅಲ್ವಾ, ಪುರುಷ ಋಷಭ ಅಂದ್ರೆ ಮಾನವ ಶ್ರೇಷ್ಠನೇ, ಸಮ ವ್ಯತ್ಯಾಸಗೊಳ್ಳದೆ, ದುಃಖ ಸುಖಂ ಸಂತೋಷಗಳುಳ್ಳ, ಧೀರಂ ಸಹಿಷ್ಣುವಾದ, ಸಹ ಅವನು, ಅಮೃತತ್ವಾಯ ಅಂದ್ರೆ ಸೋಮ್ರತತ್ವಾಯ ಅಂತ ಹೇಳಿದ್ರೆ ಸಹ ಅಮೃತತ್ವಾಯ ಸೋಮ್ರತತ್ವಾಯ ಅಂತ ಬರ್ತದೆ. ಅಮೃತತ್ವಾಯ ಅಂತ ಹೇಳಿದ್ರೆ ಮೋಕ್ಷಕ್ಕೆ, ಕಲ್ಪತೆ ಅರ್ಹನೆಂದು ತಿಳಿಯಲ್ಪಡುತ್ತಾನೆ ಅಂತ ಅರ್ಥ. ಇಲ್ಲಿ ಅನುವಾದದಲ್ಲಿ ಕೊಟ್ಟಿದ್ದಾರೆ, ಪುರುಷ ಶ್ರೇಷ್ಠನೇ ಅರ್ಜುನನೇ, ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಸಮ ದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಓದಿಸ್ತೀನಿ ಮಾತಾಡಿ, 1 ನಿಮಿಷ. ಹರೇ ಕೃಷ್ಣ. ಶಿವಶಂಕರ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಂ ಯೇನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶೇಷಣ್ಣ ಪ್ರಭು ಓದ್ತೀರಾ? ಹರೇ ಕೃಷ್ಣ. ಶೇಷಣ್ಣ ಪ್ರಭು. ರಾಧಾಯನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಯಂ ಹಿ ನ ವ್ಯತಯಂತ್ಯೇತೆ ಯಂ ಹಿ ನ ವ್ಯತಯಂತ್ಯೇತೆ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಪುರುಷರ್ಷಭ
ಪುರುಷರ್ಷಭ ಪುರುಷ ಪುರುಷರ್ಷ ಪುರುಷರ್ಷಭ 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 ಪುರುಷ ಪುರುಷ ಪುರುಷರ್ಷಭ ಶರ್ಷಭ ಶರ್ಷಭ ಪುರುಷರ್ಷಭ ಸಮ ದುಃಖಂ ಸುಖಧೀರಂ ಸುಖಂ ಅಲ್ಲಿ ಸಮ ದುಃಖ ಸುಖಂ ಧೀರಂ ಸಮ ದುಃಖಂ ಸುಖಂ ಧೀರಂ ಅಲ್ಲಿ ದುಃಖಂ ಇಲ್ಲ ಸಮ ದುಃಖ ಸುಖಂ ಧೀರಂ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಓಕೆ ಮಾತಾಜಿ ರತ್ನಮ್ಮ ಮಾತಾಜಿ ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಇದೆ ಓಕೆ ಓಕೆ ಕೇಳಿಸ್ತಿಲ್ವಾ ಮಾತಾಜಿ? ಓದಿ ಪುರುಷ ಪುರುಷಶ್ರಭಃ ಸಮ ದುಃಖ ಸುಖಂ ಧೀರಂ. ಕೇಳಿಸ್ತಿಲ್ಲ ಮಾತಾಜಿ? ಓದಿ ಓದಿ ಇನ್ನೊಂದ್ಸಲ ಹೇಳ್ಕೊಡಿ. ಪುರುಷಂ ಪುರುಷರ್ಷಭ ಪುರುಷಂ ಪುರುಷರ್ಷಭ ಪುರುಷಂ ಪುರುಷಶಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸೋ ಅಮೃತತ್ವಾಯ ಕಲ್ಪತೆ. ಸ ಅಮೃತತ್ವ ಅಂತ ಆಗ್ತದೆ, ಅದು ಸೋಮೃತತ್ವಾಯ ಕಲ್ಪತೆ. ಸೋಮೃತ ಸೋಮೃತತ್ವಾಯ ಕಲ್ಪತೆ ಅಲ್ಲಿ ಸೋಮೃತ ಅಲ್ಲ, ಸಾ ಅಮೃತತ್ವ ಅಂತ ಬರೋದು, ಅದು ವರ್ಡ್ ಬಿಡಿಸಿದ್ರೆ ಅದನ್ನ ಸೋಮೃತತ್ವಾಯ ಕಲ್ಪತೆ. ಒಂದ್ಸಲ ಓದಿ ಮಾತಾಜಿ, ಒಂದ್ಸಲ ಸುರುವಿಂದ ಓದಿ. ಬುಕ್ ಎಲ್ಲ ಮಾತಾಜಿ ಫಸ್ಟ್ ಇಂದ ಓದಿ ಮಾತಾಜಿ, ಫಸ್ಟ್ ಇಂದ ಓದಿ ಅಂತ ಹೇಳ್ತಾ ಇದಾರೆ ಮಾತಾಜಿ. ಹರೇ ಕೃಷ್ಣ. ವ್ಯತೆಯಂತ್ಯತೆ ಅಲ್ಲಿಂದ ಓದಿ ಅಂತ ಕೇಳಿಸಲ್ಲ ಅನ್ಸುತ್ತೆ, ನೆಟ್ವರ್ಕ್. ಹೌದು, ಓಕೆ ನೆಕ್ಸ್ಟ್ ಓದಿಸಿ ಮಾತಾಜಿ, ನೆಕ್ಸ್ಟ್ ಓದಿಸಿ. ಪ್ರಿಯಾಂಕಾ ಮಾತಾಜಿ ಹರೇ ಕೃಷ್ಣ ಓದಿ ಮಾತಾಜಿ. ಯಂ ಹೀನಾ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ. ನೆಕ್ಸ್ಟ್ ಪಾರ್ವತಮ್ಮ ಮಾತಾಜಿ ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಯಂ ಹೀನಾ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಹರೇ ಕೃಷ್ಣ. ಯಂ ಹೀನಾ ವ್ಯತಯಂತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ. ಮಂಜುಳಾ ಬಿ ಎನ್ ಮಾತಾಜಿ, ಮಂಜುಳಾ ಬಿ ಎನ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಂ ಹೀನಾ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ. ಲಲಿತಾ ಮಾತಾಜಿ ಹರೇ ಕೃಷ್ಣ. ಅಲ್ಲಲ್ಲಿ ನಾನ್ ಬಿಟ್ಬಿಟ್ರಿ ಮಾತಾಜಿ ಪೇನಲ್ಲಿ. ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಪರಮ ಮಂಗಳ ಮಾತಾಜಿ. ಪರಮ ಮಾತಾಜಿ ಪರಮ ಮಂಗಳ. ಕನ್ನಡನೇ ತೆಗೆದು ಮಾತಾಜಿ, ಅವಾಗ ನಮ್ಗೆ PL ಸಿಗುತ್ತೆ. ಪರಮ ಮಾತಾಜಿ. ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸೋಮೃತತ್ವಾಯ ಕಲ್ಪತೆ. ಕಲ್ಪತೆ. ಆಯ್ತು ಮಾತಾಜಿ, 9 ಜನ ಆಯ್ತು. ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗು. ಇನ್ನೊಂದು ಶ್ಲೋಕ ಮಾಡುವ, ಇದು ಲಾಸ್ಟ್ ಶ್ಲೋಕ. ಶ್ಲೋಕ 16. ನಾಸತೋ ನಾಸತೋ ವಿದ್ಯತೆ ಭಾವೋ ವಿದ್ಯತೆ ಭಾವೋ ನಾಭಾವೋ ನಾಭಾವೋ ವಿದ್ಯತೆ ಸತಃ ವಿದ್ಯತೆ ಸತಃ ಉಭಯೋರಪಿ ಉಭಯೋರಪಿ
ದಂಷ್ಟೋಂತಹ दृष्टोऽन्तः ತ್ವನಯೋ ತ್ವನಯೋ ತತ್ವದರ್ಶಿಭಿಃ ತತ್ವದರ್ಶಿಭಿಃ तत्त्वदर्शिभिः ನಾಸತೋ ವಿದ್ಯತೆ ಭಾವೋ नासतो विद्यते भावो ನ ಭಾವೋ ವಿದ್ಯತೆ ಸತಃ भावो विद्यते सतः ಉಭಯೋರಪಿ ದೃಷ್ಟೋಂತಹ उभयोरपि दृष्टान्तः ತ್ವನಯೋಸ್ತತ್ವದರ್ಶಿಭಿಃ तत्त्वदर्शिभिः ಇಲ್ಲಿ ನ ಎಂದಿಗೂ ಇಲ್ಲ, ಅಸತಃ ಅಸ್ತಿತ್ವದಲ್ಲಿ ಇರದೇ ಇರುವುದರ ಅಸತಃ ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿ ಇರದೇ ಇರುವುದರ ವಿದ್ಯತೆ ಇರುತ್ತದೆ, ಭಾವ ಉಳಿವು ನ ಎಂದಿಗೂ ಇಲ್ಲ, ಅಭಾವ ಬದಲಾಗುವ ಗುಣವು ವಿದ್ಯತೆ ಇರುತ್ತದೆ, ಸತಃ ಶಾಶ್ವತವಾದುದರ, ಉಭಯೋಹೋ ಎರಡರ, ಅಪಿ ಸ್ಪಷ್ಟವಾಗಿ, ದೃಷ್ಟಃ ನೋಡಲಾಗಿದೆ, ಅಂತಹ ತೀರ್ಮಾನವು, ತು ನಿಜವಾಗಿ, ಅನಯೋಹೋ ಅವುಗಳ, ತತ್ವ ಸತ್ಯದ, ದರ್ಶಿಭಿಹಿ ಅಂದ್ರೆ ದ್ರಷ್ಟಾರರಿಂದ, ಅಂದ್ರೆ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಂದ್ರೆ ಅಸ್ತಿತ್ವದಲ್ಲಿಲ್ಲದಿರುವುದು, ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು, ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ವಾಂಸರು ಯಾರು ಧೀರರು ಇರ್ತಾರೆ ಅವರು ಈ ಒಂದು ನಾವು ಇದು ಏನು ಆತ್ಮ ಅಂತ ಹೇಳಿದ್ದು ಶಾಶ್ವತ ಅಂತ ಹೇಳುವುದಕ್ಕೆ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ नासतो विद्यते भावो न भावो विद्यते सतः ಉಭಯೋರಪಿ ದ್ರಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ उभयोरपि दृष्टन्तः तत्त्वदर्शिभिः ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ नासतो विद्यते भावो न भावो विद्यते सतः ಉಭಯೋರಪಿ ದ್ರಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ उभयोरपि दृष्टन्तः त्वनयोस्तत्त्वदर्शिभिः ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದ್ರಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ नासतो विद्यते भावो न भावो विद्यते सतः उभयोरपि दृष्टान्तः त्वनयोस्तत्त्वदर्शिभिः ತ್ವನಯೋಸ್ತತ್ವದರ್ಶಿಭಿಃ ತ್ವನಯೋಸ್ತತ್ವದರ್ಶಿಭಿಃ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ नासतो विद्यते भावो न भावो विद्यते सतः उभयोरपि दृष्टान्तः त्वनयोस्तत्त्वदर्शिभिः ಹರೇ ಕೃಷ್ಣ. ಓದಿಸಿ ಓದಿಸಿ ಮಾತಾಜಿ, ಎಲ್ಲರಿಗೂ ಓದಿಸಿ. ಲಾಸ್ಟ್ ಶ್ಲೋಕ ಎಲ್ಲರಿಗೂ ಓದಿಸಿ. ಎಲ್ರು ಫಸ್ಟ್ ನಾ ಓದಿಸ್ಬಿಡ್ಲಾ? ಹರೇ ಕೃಷ್ಣ. ಹೌದು ಹೌದು. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಬಿಡ್ತೀನಿ ಮಾತಾಜಿ, ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕು. ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಭಾವೋ, ಅಲ್ಲಿ ನಭಾವೋ ಅಲ್ಲ, ನಾಭಾವೋ ವಿದ್ಯತೆ ಸತಃ. ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾರ್ಗವಿ ಮಾತಾಜಿ ಓದಿ. ಹರೇ ಕೃಷ್ಣ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಉಭಯೋರಪಿ ದೃಷ್ಟೋಂತಹ
उभयोरपि दृष्टोऽन्तः त्वनयोस्तत्त्वदर्शिभिः स्वनयोर्दर्शिभिः। हरे कृष्ण माताजी। हरे कृष्ण ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ. ಚಂದನಾ ಮಾತಾಜಿ ಹರೇ ಕೃಷ್ಣ. ಓದಿ न सतो विद्यते भावो न भावो विद्यते सतः उभयोरपि दृष्टान्तः त्वनयो माताजी उभयोरपि दृष्टोऽन्तः उभयोरपि दृष्टोऽन्तः त्वनयोस्तत्त्वदर्शिभिः त्वनयोस्तत्त्वदर्शिभिः त्वनयोस्तत्त्वदर्शिभिः। ಇನ್ನೊಂದ್ಸಲಿ ಓದ್ಲಾ ಮಾತಾಜಿ? ಹಾ ಓದಿ. न सतो विद्यते भावो भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः। ಹರೇ ಕೃಷ್ಣ. ದೀಪಾ ಮಾತಾಜಿ ಹರೇ ಕೃಷ್ಣ. ದೀಪಾ ಮಾತಾಜಿ. न सतो विद्यते भावो न भावो विद्यते सतः उभयोरपि दृष्टोऽन्तः त्वनयो तत्त्वदर्शिभिः। हरे कृष्ण माताजी। ಹೇಮಲತಾ ಮಾತಾಜಿ ಹರೇ ಕೃಷ್ಣ. ಹೇಮಲತಾ ಮಾತಾಜಿ ಹರೇ ಕೃಷ್ಣ. ಓದಲ್ವಾ ಮಾತಾಜಿ? ಕಮಲ್ ಪ್ರಕಾಶ್ ಮಾತಾಜಿ. ಹಾ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಾ ಉಭಯೋರಪಿ दृष्टोऽन्तः उभयोरपि दृष्टोऽन्तः दर्शिभिः त्वनयोस्तत्त्वदर्शिभिः। हरे कृष्ण. ಲಲಿತಾ ಮಾತಾಜಿ ಹರೇ ಕೃಷ್ಣ. हरे कृष्ण माताजी। न सतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः। हरे ಮಂಜುಳಾ ಬಿಎನ್ ಮಾತಾಜಿ. ಮಂಜುಳಾ ಬಿಎನ್ ಮಾತಾಜಿ. न सतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः। हरे कृष्ण. ಪದ್ಮಾ ಮಾತಾಜಿ ಹರೇ ಕೃಷ್ಣ. ಪದ್ಮಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ನಾನು ಓದ್ಲಾ? ಯಾರು? ಶ್ವೇತಾ ಮಾತಾಜಿ. ಈಗ ಮನೆಗೆ ಬಂದೆ ಮಾತಾಜಿ, ಓದ್ಲಾ? ಓದಿ ಓದಿ. ನಿಮ್ಮನ್ನ ಓಕೆ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಃ ತ್ವನಯೋಸ್ತತ್ತ್ವದರ್ಶಿಭಿಃ. त्वनयोस्तत्त्वदर्शिभिः त्वनयोस्तत्त्वदर्शिभिः. ओके. ಪದ್ಮಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಓದಿ. हरे कृष्ण। ಓದಿ. न ततो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः। हरे कृष्ण माताजी, धन्यवाद। हरे कृष्ण ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಹರೇ ಕೃಷ್ಣ. ಓದಿ ಮಾತಾಜಿ. नासतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः। हरे ಪ್ರಿಯಾಂಕಾ कृष्ण. ಮಾತಾಜಿ. ಪ್ರಿಯಾಂಕಾ ಮಾತಾಜಿ हरे कृष्ण माताजी। न हरे सतो विद्यते भावो न भावो विद्यते सतः उभयोरपि दृष्टोऽन्तः त्वनयोस्तत्त्वदर्शिभिः। हरे कृष्ण। हरे ರತ್ನಮ್ಮ कृष्ण. ಮಾತಾಜಿ. ರತ್ನಮ್ಮ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಹರೇ ಕೃಷ್ಣ. ಓದ್ತೀರಾ? ಶಿವಶಂಕರ್ ಪ್ರಭು ಹರೇ ಕೃಷ್ಣ.
ಪ್ರಭು ನೆಟ್ವರ್ಕ್ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ನ ಸಾತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ. ಶೋಭಾ ಭಟ್ ಹರೇ ಮಾತಾಜಿ. ಧನ್ಯವಾದಗಳು. ಭಟ್ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಧನ್ಯವಾದಗಳು. ಧನ್ಯವಾದಗಳು. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ಸದೃಷ್ಟ್ವಾಂತಃ ತ್ವಾನಾಯೋಸ್ತತ್ವದರ್ಶಿಭಿಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ದೇವಿ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಓದಿ. ಶ್ಲೋಕ 16. ನಾಸತೋ ವಿದ್ಯತೆ ಬಾಹೋ ನಾಬಾಹೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಾಂತಃ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿಜ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉದಯೋರಪಿ ದೃಷ್ಟ್ವಾಂತೋ ಉಭಯೋರಪಿ ದೃಷ್ಟೋಂತಹ ಉಭಯೋರಪಿ ದೃಷ್ಟ್ವಂತಹ ತ್ವನಯೋಸ್ತತ್ವದರ್ಶಿಭಿಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವನಿತಾ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ. ಓದ್ತೇನೆ ಮಾತಾಜಿ, ಓದ್ತೇನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರವೀಣಾ ಮಾತಾಜಿ. ಪ್ರವೀಣಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಪ್ರವೀಣಾ ಮಾತಾಜಿ ಇಲ್ಲ ಅನ್ಸತ್ತಲ್ಲ. ಇಲ್ಲ. ಪಾರ್ವತಮ್ಮ ಪದ್ಮ ಆಯ್ತಾ? ಆಯ್ತು ಮಾತಾಜಿ. ಎಲ್ರದ್ದು ಆಯ್ತು. ಓಕೆ, ನೀವು ಓದಿ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಓಕೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ.